ಜನತೆಯ ಇಚ್ಛೆಯ ಟ್ರೆಂಡ್ ಬದಲಾಗಿದೆ, ತಂತ್ರಜ್ಞಾನ ಕೂಡ ಅಪ್ಡೇಟ್ ಆಗ್ತಾ ಇದೆ. ಎಲ್ಲವೂ ಕೂಡ ಈಸಿಯಾಗಿ ಸಿಗಬೇಕು ಅನ್ನೋದು ಈಗಿನ ಮೈಂಡ್ ಸೆಟ್. ಇದನ್ನು ಅರ್ಥ ಮಾಡಿಕೊಂಡು ಜನತೆಗೆ ಭರಪೂರ ಮನೋರಂಜನೆ ಒದಗಿಸಬೇಕು ಅಂತ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವಂತಹ OTT ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡ್ತಾ ಇದೆ. ಈಗಾಗಲೇ ಅನೇಕ ಕಾರ್ಯಕ್ರಮಗಳು ಯಾವುದೆಲ್ಲ ಮೂಡಿ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ನಾವು ಈಗಾಗಲೇ ನೋಡಿದ್ದೇವೆ. ಈಗ ಮತ್ತೊಂದು ತುಳು ಹಾಸ್ಯಮಯ ನಾಟಕ ಗಿರ್ಗಿಟ್ ಗಿರಿದರೆ ವಿ4 ಸ್ಟ್ರೀಮ್ನಲ್ಲಿ ಮೂಡಿ ಬರೋದಕ್ಕೆ ಸಜ್ಜಾಗಿದೆ. ಈ ಡ್ರಾಮಾದ ವಿಶೇಷತೆ ಏನು, ಸ್ಪೆಷಾಲಿಟಿ ಏನು, ಬನ್ನಿ ನೋಡ್ಕೊಂಡು ಬರೋಣ. ಪ್ರಸ್ತುತ ತಂತ್ರಜ್ಞಾನ ಯುಗದಲ್ಲಿ ಜೀವಿಸ್ತಾ ಇರುವ ನಮಗೆ ಅಂಗೈಯಲ್ಲಿರುವ ಮೊಬೈಲ್ನಲ್ಲಿ ಇಡೀ ಜಗತ್ತಿನ ಆಗು ಹೋಗುಗಳನ್ನು ತಿಳಿದುಕೊಳ್ಳುವುದು ಸುಲಭವಾಗಿದೆ. ಈಗ ವಿ4 ನ್ಯೂಸ್ ತನ್ನ ವಿ4 ಸ್ಟ್ರೀಮ್ನ ಮೂಲಕ ಅಂಗೈಯಲ್ಲಿ ಮನೋರಂಜನೆಯ ಮಹಾಪೂರವನ್ನ ಕೂಡ ಉಣಬಡಿಸಲು ಸಜ್ಜಾಗಿದೆ. ಹೌದು, ನಾಟಕ ರಂಗ ಅನ್ನೋದು ಈ ಟಿವಿ ಸೀರಿಯಲ್, ರಿಯಾಲಿಟಿ ಶೋ, ಸಿನಿಮಾಗಳ ಭರಾಟೆ ನಡುವೆ ಮಂಕಾಗಿದೆ ಅನ್ನೋರಿಗೆ ವೈಪರೀತ್ಯವಾಗಿ ಕಾಣೋದು ತುಳು ರಂಗಭೂಮಿ. ಬೇರೆಲ್ಲ ಕಡೆ ನಾಟಕ ಅನ್ನೋದು ಪ್ರೇಕ್ಷಕರಿಲ್ಲದೆ ಸೊರಗಿದ್ರೆ, ತುಳುನಾಡಿನ ಜನ ಈ ನಾಟಕವನ್ನ ಎದೆಯಲ್ಲಿಟ್ಟು ಪೋಷಿಸ್ತಾರೆ. ಅದಕ್ಕೆ ಸಾಕ್ಷಿ ಕರಾವಳಿಯಲ್ಲಿರುವ ನಾಟಕ ತಂಡಗಳು. ತುಳುನಾಡಿನಲ್ಲಿ ಇಂದಿಗೂ ಅನೇಕ ನಾಟಕ ತಂಡಗಳು ಮತ್ತು ಅನೇಕ ನಾಟಕಗಳು ನಡೀತಲೇ ಇದೆ. ತುಳುನಾಡಿನ ಪ್ರಸಿದ್ಧ ನಾಟಕಗಳ ಪೈಕಿ ಶಾರದಾ ಆರ್ಟ್ಸ್ ಐಸಿರಿ ಕಲಾವಿದರು ನಟಿಸಿರುವ ಗಿರ್ಗಿಟ್ ಗಿರಿಧರೆ ನಾಟಕ ಕೂಡ ಒಂದು. ತುಳು ರಂಗಭೂಮಿ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತನ್ನ ಮೂಡಿಸಿ ತುಳುನಾಡಿನಾದ್ಯಂತ ಸುಮಾರು 85 ಪ್ರದರ್ಶನ ಕಂಡಿದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ತಲಪಾಡಿ ಇರ್ದು ಮಂಜೇಶ್ವರ ಮುಟ್ಟ ಮಲ್ಲ ಮಲ್ಲ ಗುಂಡಿ. ನನ್ನೊಂದು ಲೈನ್ ಉಂಟು ನೋಡ, ಯಾವ ಇಡೆಗೆ ಉಂಟಲ್ಲ, ಮಾರ್ಗದ ಬರಿಗೆ ನಡತೊಂದು ಕೊಂಡ ಮಾತೆಲ್ಲ ಚಂಡಿ ಒಂಜಿಗಿಟ್ಟು ಬರ್ತೀನಿ ಯಾವ ಮಾತ ಕೇಂದ್ರ ಬೋಡಿ ನಿತ್ಯ. ಗಿರ್ಗಿಟ್ ಗಿರಿಧರೆ ಹೆಸರು ಕೇಳಿದ ಕೂಡಲೇ ನೆನಪಾಗುವ ಹೆಸರು ತುಳು ರಂಗಭೂಮಿ ಕಂಡ ಮೇರು ನಟ ರಂಗದ ರಾಜೆ ಲಯನ್ ಸುಂದರ್ ರೈ ಮಂದಾರ್ ಅವರು. ತಮ್ಮ ಸಹಜ ಅಭಿನಯ ಮತ್ತು ಹಾಸ್ಯದಿಂದ ತುಳುನಾಡಿನ ಜನರ ಮನಗೆದ್ದ ಕಲಾವಿದ. ಈ ನಾಟಕದ ನಿರ್ದೇಶಕರಾಗಿ ನಾಟಕದಲ್ಲಿ ಗಿರಿಧರೆ ಎನ್ನುವ ಕುಡುಕನ ಪಾತ್ರವನ್ನ ನಿರ್ವಹಿಸಿದ್ದು, ಇವರ ಸಹಜ ಅಭಿನಯ ಪ್ರೇಕ್ಷಕರ ಕಣ್ಣಿಗೆ ಕಟ್ಟುವಂತಿದೆ. ಮಾತೆರೆಗಳು ಒಂಜೊಂಜಿ ಜವಾಬ್ದಾರಿ ಉಂಟು. ಸುರುಕಾದ ಫ್ಲೆಕ್ಸ್ ಕಟೌಟ್ ಮಾತಾಡು ಅವು ಮಾತಾ ಜಂಕ್ಷನ್ ಬೂರೋಡು ಬೂರೋಡು ನೈನ್ ಮಲ್ಪೇರೆ ಪೋಪುಣದ ಅಲ್ಪ ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಉಪ್ಪುಜಾವು ಅಂಚತ್ತು ಕಟ್ಟೋಡು ಬನ್ನಿ ಕಟ್ಟೋಡು ಅಂಚ ಕಟ್ಟೋಡು ಜಂಕ್ಷನ್ ಈ ಜನತ ಭಾವಚಿತ್ರ ಐತನ ಫ್ಲೆಕ್ಸ್ ಕಟೌಟ್ ಮತ್ತೆ ಕಟ್ಟೋಡು ಕಟ್ಟದೆ ಅವಿರ್ದು ಬೊಕ್ಕ ಆ ಮುಸುಂಟು ಕೊಂಚ ಬ್ಲೇಡ್ ಡೆಗೀರು ನಮನೆ ಪಾಡ್ನ ಪ್ಲಾಕ್ಸ್ಗೆ ನಮನೆ ಪ್ಲೇಟಿಗೆ ನಾನು ಕಂಪದ ಓಟು ತಿಕ್ಕೋಡ್ನ ಅಂಚಿತ್ತಿರ ಬೇಲೆ ಮಲ್ಪೊಡು ಈ ಜನ ಸೋಪುಡು ಕಾಲಿ ಫ್ಲೆಕ್ಸ್ ನಿಂಚ ಪಟ ಇತ್ತಿ ಸಾತಿಗೆ ಮತದಾರ ಮತ ತೂಪೇರೆ ಏ ರಾಮ ಏರು ಮಾರೆ ಈ ಒಂಜಿ ಮುಸುಂಟು ದಯನ ಓಟುಗು ಏರು ಉಂಟದ ಏರ್ದ ನಂಕ ನೇರ ಒಂದು ಗೋಪೇರು ಒಂಜಿ ಆ ಮುಸುಂಟು ಫ್ಲೆಕ್ಸ್ ಬ್ಲೇಡ್ ಗೀರ್ ನಂದಾಟ ಅನುಕಂಪದ ಓಟು ತಿಕ್ಕಿದ. ತುಳುನಾಡಿನ ಪ್ರಸಿದ್ಧ ಕಲಾವಿದರಾದ ಸುಂದರೈ ಮಂದಾರ ಗಿರಿಧರ ಎನ್ನುವ ಮುಖ್ಯ ಪಾತ್ರ ನಿರ್ವಹಿಸಿದ್ದು, ಅನಿಲ್ ರಾಜ್ ಉಪ್ಪಳ ಅವರು ಬಾಬಣ್ಣನ ಪಾತ್ರ, ಜಗನಿವಾಸ್ ಶೆಟ್ಟಿ ಮಂಗಲ್ಪಾಡಿ ಅವರು ಪಂಚಾಯತ್ ಸದಸ್ಯನ ಪಾತ್ರ, ಪುಷ್ಪರಾಜ್ ಬೊಳ್ಳಾರ್ ಅವರು ಚಂದ್ರಶೇಖರ ಎನ್ನುವ ಪಾತ್ರ, ರವಿ ರಾಮಕುಂಜ ಅವರು ರುಕ್ಮಯ್ಯ ಎನ್ನುವ ಪಾತ್ರದಲ್ಲಿ ಮಿಂಚಿದ್ದಾರೆ. ಇನ್ನು ಅಶೋಕ್ ಬೇಕೂರು ಅವರು ಕುഞ്ഞಪ್ಪನ ಪಾತ್ರದಲ್ಲಿ, ಅಶ್ವಶೆಟ್ಟಿ ಬಗಂಬಿಲ್ ಅವರು ಶುಭಕರ ಪಾತ್ರದಲ್ಲಿ, ಪ್ರತೀಕ್ ಅತ್ತಾವರ ರಾಕೇಶ್ ಪಾತ್ರದಲ್ಲಿ, ಸುರೇಶ್ ಸರಪಾಡಿ ಅವರು ಐಶ್ವರ್ಯ ಪಾತ್ರದಲ್ಲಿ, ಪಿಂಕಿರಾಣಿ ಅಶ್ವಶೆಟ್ಟಿ ಅವರು ಗುಲಾಬಿಯ ಪಾತ್ರದಲ್ಲಿ, ತೇಜಸ್ವಿನಿ ಸನಿಲ್ ರವರು ರಶ್ಮಿ ಪಾತ್ರದಲ್ಲಿ, ಕವಿತಾ ಅವರು ಜ್ಯೋತಿ ಪಾತ್ರದ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಇನ್ನು ಕಲಾವಿದರಿಗೆ ಮೇಕಪ್ನಲ್ಲಿ ಪ್ರಸಾದ್ ಕೊಯ್ಲಾ, ಮ್ಯೂಸಿಕ್ನಲ್ಲಿ ಪ್ರವೀಣ್ ಕಾಣಿಯೂರು, ಸೆಟ್ಟಿಂಗ್ನಲ್ಲಿ ನಾಗೇಶ್ ಅತ್ತಾವರ, ಸೌಂಡ್ನಲ್ಲಿ ಅಶ್ರಫ್ ಸುಂಕದಕಟ್ಟೆ, ಲೈಟ್ಸ್ನಲ್ಲಿ ಜಿತೇಶ್ ಬಂದ್ಯೋಡು, ಕೃಷ್ಣಜಿ ಮಂಜೇಶ್ವರ್ ಸಮಗ್ರ ನಿರ್ವಹಣೆ ಮಾಡಿದ್ದಾರೆ. ನಾಟಕದಲ್ಲಿ ಗಿರಿಧರ್ ಕುಡುಕನಾಗಿ ಮನೆಯವರೆಲ್ಲರಿಂದ ತಿರಸ್ಕರಿಸಲ್ಪಟ್ಟರೂ ಅವನು ಅವರ ಜವಾಬ್ದಾರಿ ಮತ್ತು ಕರ್ತವ್ಯವನ್ನ ಯಾವ ರೀತಿ ನಿರ್ವಹಿಸುತ್ತಾನೆ ಎನ್ನುವ ಉತ್ತಮ ಸಂದೇಶವನ್ನ ನೀಡುತ್ತೆ. ಈ ಗುಲಾಬಿನ ಬಿಟ್ಟು ಪೋದು ಇನಿ ಕಾನಗಿರಿಗೆನ್ನ ನೆನಪಾಂಡೆ ಈತ ವರ್ಷ ಈತ ದಿನ ಊಲಿತ್ತರು ಎಂಜೈತ್ತರು ಪನಿತು ಪನುವರ ಜಯ 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 ದಾದಾ ನಿಖಲ ಮೂಲು ದೇವಿ ಮಾತ್ನ ಆಟ ಉಂಟ ದಾಯಿ ಇರುವ 1947 ಗೆ ಹೋಗ್ಬಾರ ಒಂತೆ ಎದುರು ಬರೋಡು. ಪವನ್ ಕಾಜಿಮಡ್ಕ ವಿ4 ನ್ಯೂಸ್ 24/7 ಮಂಗಳೂರು.